ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ದುರ್ಗಾ ವಾಹಿನಿ, ಛತ್ರಪತಿ ಶಾಖೆ ಮರೋಳಿ ಇದರ ವತಿಯಿಂದ ಮಂಗಳೂರಿನ ಮರೋಳಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಸಾರ್ವಜನಿಕ ಗೋಪೂಜೆ ಸಂಭ್ರಮದಿಂದ ಇಂದು ಬೆಳಿಗ್ಗೆ ನಡೆಯಿತು. ಈ ಸಂದರ್ಭದಲ್ಲಿ ಕ್ಷೇತ್ರದ ಪ್ರಮುಖರಾದ ಜೆ ಬಾಲಕೃಷ್ಣ ಕೊಟ್ಟಾರಿ ಸಹಿತ ಸಂಘಟನೆಯ ಪ್ರಮುಖರಾದ ಕೆಪಿ ಶೆಟ್ಟಿ ಮೊಳಂಕಾಪುಗುತ್ತು, ಗಣೇಶ್ ಶೆಟ್ಟಿ ಜೆಪ್ಪುಗುಡ್ಡೆಗುತ್ತು, ಉಮೇಶ್ ಐ ಪದುವಾ ಮೇಗಿನ ಮನೆ, ಜಗದೀಶ್ ಕೆ ಗರುಡಿ, ಕೇಶವ ಮರಳಿ, ಸಂಜೀವ ಮರಳಿ, ಹೇಮಾವತಿ ನಿಡಲ್, ಗೀತಾ ಮನೋಜ್, ದೀಪಕ್ ಮರಳಿ, ಪುಷ್ಪಲತಾ ಗಟ್ಟಿ ಮೊದಲಾದವರು ಗೋಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಪ್ರದಕ್ಷಿಣ ನಮಸ್ಕಾರಂ ಸಮರ್ಪಯಾಮಿ. ಅಜ್ಞಾನಾದ್ವಾ ಪ್ರಮಾದಾದ್ವಾ ವೈಕಲ್ಯಾತ್ ಸಾಧನಸ್ಯ ವಾ ಯನ್ಯೂನಂ ಅತಿರಿಕ್ತಂ ಚ ತತ್ಸರ್ವಂ ಕ್ಷಂತು. ದೀಪಾವಳಿಯ ಮೂರನೇ ದಿವಸ ಬಲಿಪೂಜೆ ಹಾಗೂ ಬಲಿಪಾಡ್ಯಮಿ ಪೂಜೆ, ಗೋಪೂಜೆ ಹಾಗೂ ದವಸ ಧಾನ್ಯದ ಪೂಜೆ. ಈ ಮೂರನೇ ದಿವಸ ವಿಶೇಷ ದಿವಸದಂದು ನಾವು ಬೆಳಿಗ್ಗೆ ಶ್ರೀ ಕ್ಷೇತ್ರದ ಸೂರ್ಯನಾರಾಯಣ ಪಾದಾರವಿಂದದ ಅಡಿಗಳಲ್ಲಿ ನಮ್ಮ ಏನು ಗೋ ಸಂಪತ್ತುಂಟ ಅದರ ಪೂಜೆಯನ್ನು ನೆರವೇರಿಸಿದ್ದೇವೆ. ಗೋವು ಅಂದರೆ ಸಮಸ್ತ ಎಲ್ಲ ಕೋಟ್ಯಾನು 3 ಕೋಟಿ ದೇವತೆಗಳ ಎಲ್ಲ ಒಂದು ಅಧಿಷ್ಠಾನ. ಗೋವುಗಳ ಪೂಜೆ ಅಂದರೆ ಅದು ಎಲ್ಲ ದೇವರನ್ನು ಅರ್ಚಿಸಿದ ಹಾಗೆ. ಕಾಲಿನಿಂದ ಹಿಡಿದು ಬಾಲದ ತುದಿಯವರೆಗೆ ಎಲ್ಲ ಕೋಟ್ಯಾನು ಕೋಟಿ ದೇವತೆಗಳು ಗೋವಿನಲ್ಲಿ ನೆಲೆಸಿದ್ದಾರೆಂದ ಹಿಂದಿನಿಂದ ನಾವು ತಿಳಿದುಕೊಂಡ ವಿಷಯ. ಹಾಗಾಗಿ ಈ ಸಂದರ್ಭದಲ್ಲಿ ಯಾರೆಲ್ಲ ಗೋವನ್ನು ಪೂಜಿಸುತ್ತಾರೋ, ಅರ್ಚಿಸುತ್ತಾರೋ, ಅದರ ಸೇವೆ ಮಾಡುತ್ತಾರೋ ಅವರಿಗೆಲ್ಲರಿಗೂ ಆ ಸೂರ್ಯನಾರಾಯಣ ದೇವರು ಒಳ್ಳೆಯ ಆರೋಗ್ಯ ಕೊಡಲಿ, ಆಯುಷ್ಯ ಕೊಡಲಿ, ಮಾನಸಿಕ ನೆಮ್ಮದಿ ಹಾಗೂ ಅವರು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿಯಾಗಲೆಂದು ಈ ಸಂದರ್ಭದಲ್ಲಿ ಆಶಿಸುತ್ತೇವೆ.